ಸೋಮೇಶ್ವರದ ಶ್ರೀ ಸೋಮನಾಥ ದೇವಸ್ಥಾನಕ್ಕೆ ಸೇರಿದ 3.66 ಸೆಂಟ್ಸ್ ಜಾಗ ರೈಲ್ವೆ ಇಲಾಖೆ ಹೆಸರಿನಲ್ಲಿದೆ. ಅದನ್ನು ಮತ್ತೆ ದೇವಸ್ಥಾನಕ್ಕೆ ಮಾಡುವಲ್ಲಿ ವ್ಯವಸ್ಥಾಪನಾ ಸಮಿತಿ ಜೊತೆಗೆ ಸನಾತನ ಧರ್ಮ ಜಾಗರಣಾ ಸಮಿತಿ ಸದಾ ಇರುತ್ತದೆ ಎಂದು ಸನಾತನ ಧರ್ಮ ಜಾಗರಣಾ ಸಮಿತಿ ಅಧ್ಯಕ್ಷ ಕೃಷ್ಣ ಶೆಟ್ಟಿ ತಾಮಾರ್ ಹೇಳಿದ್ದಾರೆ. ಅವರು ತೊಕ್ಕೊಟ್ಟುವಿನ ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಪೆಹಲ್ಗಾಮ್ ಘಟನೆಯನ್ನು ಖಂಡಿಸುತ್ತಾ ಉಗ್ರರ ವಿರುದ್ಧ ಹೋರಾಡುತ್ತಿರುವ ಭಾರತೀಯ ಸೈನ್ಯಕ್ಕೆ ವಿಶೇಷ ಗೌರವ ಸಲ್ಲಿಸುತ್ತಾ ಪಾಕಿಸ್ತಾನವನ್ನು ಭೂಮಂಡಲದಿಂದ ಇಲ್ಲದಂತೆ ಮಾಡಲಿ, ಸೈನಿಕರ ಜೊತೆಗೆ ದೇಶದ 140 ಕೋಟಿ ಜನ ಪ್ರಾರ್ಥನೆ ಮಾಡಲಿ ಎಂದ ಅವರು ಕಠಿಣ ಕ್ರಮ ಕೈಗೊಂಡಿರುವ ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿದರು. ಸೋಮನಾಥೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯವರಿಗೆ ದೇವಸ್ಥಾನದ ಜಾಗದ ಕುರಿತು ಮಾಹಿತಿಯ ಕೊರತೆಯಿದೆ. ಸನಾತನ ಧರ್ಮ ಜಾಗರಣಾ ಸಮಿತಿ ದಾಖಲೆಗಳ ಸಮೇತ ರೈಲ್ವೆ ಇಲಾಖೆಯ ಹೆಸರಿನಲ್ಲಿರುವ 3.66 ಎಕರೆ ಪರಂಬೋಕು ಜಾಗವನ್ನು ವಾಪಸ್ಸು ಮಾಗಣೆಯ ಒಡೆಯ ಸೋಮನಾಥನ ಕ್ಷೇತ್ರ ಸೋಮನಾಥೇಶ್ವರ ಕ್ಷೇತ್ರದ ಹೆಸರಿಗೆ ಮಾಡಿಕೊಡಬೇಕೆಂದು ಒತ್ತಾಯಿಸಿದೆ. ನಮಗೆ ಲೋಕಸಭಾ ಸದಸ್ಯರಿಂದ ಹಿಂಬರ ಏನು ಬರಲಿಲ್ಲ. ಜಿಲ್ಲಾಧಿಕಾರಿ ಅವರಿಗೆ ಕೊಟ್ಟದ್ದಕ್ಕೆ ಅವರು ಅದನ್ನು ಪರಿಶೀಲನೆ ಮಾಡಿ ದೇವಸ್ಥಾನಕ್ಕೆ ಅದನ್ನು ಜಾಗವನ್ನು ಪಹಣಿ ಪತ್ರ ಮಾಡಿ ಹೆಸರಲ್ಲಿ ಮಾಡಿಕೊಡ್ತೇವೆ ಅಂತ ಹೇಳಿರುತ್ತಾರೆ. ನಮಗೆ ಅವರು ಕೆಲಸ ಮಾಡಿದ್ದು ನಮಗೆ ಅವರು ಪತ್ರದ ನಾವು ಮಾಧ್ಯಮದ ಮೂಲಕ ಕೇಳಿದ್ದೇವೆ ಹೊರತು ನಮಗೆ ಅದರ ಬಗ್ಗೆ ಗೊತ್ತಿಲ್ಲ. ಮಾಡಲಿ, ಒಳ್ಳೆ ಕೆಲಸ. ಒಟ್ಟು ಎಲ್ಲರೂ ಸೇರಿ ನಿಮ್ಮ ಮಾಧ್ಯಮದವರ ಮುಖಾಂತರ ನೀವು ಸೇರಿ ಸೋಮೇಶ್ವರ ದೇವಸ್ಥಾನಕ್ಕೆ ರೈಲ್ವೆ ಅವರು ಈಗ ಕಲ್ಲು ತೆಗಿತಾ ಇಲ್ಲ. ಸಾಧಾರಣ 35 ವರ್ಷ ಅವ್ರದ್ದು ಮಾಡುವಂಥ ಕಲ್ಲು ತೆಗೆಯುವಂಥದ್ದು ಅದು ನಿಂತು ಹೋಗಿದೆ. ಅದು ನಮಗೆ ಸೋಮೇಶ್ವರ ದೇವಸ್ಥಾನಕ್ಕೆ ಬೇಕಾದಂಥ ಒಂದು ಸ್ಥಳ ಅವಕಾಶ ಬೇಕೇ ಬೇಕು. ಅಲ್ಲಿ ನಾವು ಮನವಿಯ ಕೊಟ್ಟದ್ದನ್ನು ನಾವು ನಿಮಗೆ ಪತ್ರದ ಮೂಲಕ ನಾವು ಇದನ್ನು ಪ್ರತಿಯನ್ನು ನಾವು ಕೊಡ್ತಾ ಇದ್ದೇವೆ ನಿಮ್ಮ ಮಾಧ್ಯಮದಲ್ಲಿ. ಅದು ಗೊತ್ತಿಲ್ಲ. ಅದರ ನೀವು ಹೇಳಿದ್ದೀರಿ ವ್ಯವಸ್ಥಾಪನಾ ಸಮಿತಿಯವರು ಅದನ್ನು ಇಂಟ್ರೆಸ್ಟ್ ಫಾಲೋಅಪ್ ಮಾಡಿದ್ದಾರೆ ಅಂತೆ. ನಾವು ರೈಲ್ವೆ ಇಲಾಖೆ ಹತ್ತಿರ ನಾವು ಕೇಳಲಿಲ್ಲ. ಅದಕ್ಕೆ ಸಂಬಂಧ ಲೋಕಸಭಾ ಸದಸ್ಯರು ಅದನ್ನು ಹೇಳಿ ಮಾಡಲಿಕ್ಕೆ ಸಾಧ್ಯ ಉಂಟು. ರೈಲ್ವೆ ಇದನ್ನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ವಿಷಯ ಅಲ್ಲ. ರೈಲ್ವೆ ಸ್ಟೇಷನಿಗೂ ಆ ಜಾಗಕ್ಕೂ ಸಾಧಾರಣ ಒಂದು ಅರ್ಧ ಕಿಲೋಮೀಟರ್ ದೂರ ಇದೆ. ಅವರಿಗೆ ಅವಶ್ಯ ಅದು ಕಟ್ಟಡ ಕಟ್ಟುವಂಥ ಅವಶ್ಯ ಬರುವುದಿಲ್ಲ. ಅವರು ಜಲ್ಲಿ ಮಾತ್ರ ತೆಗಿತಾ ಇದ್ದರು ಅಷ್ಟೇ. ರಮೇಶ್ ಕೊಲ್ಯ ಮಾತನಾಡಿ, ಸೋಮೇಶ್ವರ ಗ್ರಾಮದ ಸರ್ವೆ ನಂಬರ್ 99ರಲ್ಲಿ ಕೆರೆ ಇದ್ದು ಉಚ್ಚಿಲ ಕೋಟೆ ದೇವಸ್ಥಾನದ ಹತ್ತಿರದ ಕೆರೆಯ ಅಭಿವೃದ್ಧಿ ನಡೆಯಬೇಕಿದೆ. ಜೊತೆಗೆ ಕುಂಪಲ 3 ಕಟ್ಟೆಯ 1.60 ಎಕರೆ ಕೆರೆಯ ಜಾಗದ ಅಭಿವೃದ್ಧಿಯೂ ಆಗಬೇಕಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಕೋಶಾಧಿಕಾರಿ ಗಣೇಶ್ ಕೊಲ್ಯ, ಉಪಾಧ್ಯಕ್ಷರಾದ ಸುರೇಂದ್ರನ್ ಪಿ ಉಪಸ್ಥಿತರಿದ್ದರು. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ಉಳ್ಳಾಲ.